ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಡ ಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಶಕ್ರಾದಿ ಅಮರರಿಂಗರಗಿ ಆ ನಾಂದಿ ಜೊಳೋ ಬರ ವ್ಯಾಸ ಮುನಿ ಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ಬರ ವ್ಯಾಸ ಮುನಿ ಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೀಳುವೆನೇ ಮಂದಾರ್ತಿ ಕ್ಷೇತ್ರ ಮಹಾತ್ಮೆ ಎಂಬಿ ಕಥಾಮೃತವರ ನಾಂದಿ ಜೋಳೋ ವರ ವ್ಯಾಸ ಮುನಿ ಪದ ದ್ವಂದ್ವ ಕಾನದನಾಗಿ ಕವಿಗಳ ಸಂದಣಿಗೆ ಬಲಬಂದು ಬೀಳುವೆನಿ ಕಥಾಂಧದ ಲೇಪ ಮಾಡೋ ಅಂಬಾ
ಮಾಡು ಅಂಬಾ ಲೇತ ಮಾಡು ಲೇತ ಮಾಡು ಅಂಬಾ ಲೇತ ಮಾಡು
ಯೋಚನೆಯಾಗಿ ಉಳಿಯುತ್ತದೆ ಎನ್ನು ವಿನಃ ಯೋಚನೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ವೇ ಇಲ್ಲ. ಹಾಗೆ ಮುಂದೆ ಎಲ್ಲಿಯಾದ್ರೂ ಬಂದರು ಅಂತ ಆದ್ರೆ ನಾನಿದ್ದೇನೆ ಕೊಡಿಯಪ್ಪಡೆ. ಬಿಡು ಬಿಡು ಶೋಕದ ನುಡಿಯನ್ನು ಸುರಪದೆ ಆಕಾಶದಲ್ಲಿರುವ ಚಂದ್ರನನ್ನು ಬಯಸಿದರೆ ಸಿಗುವುದುಂಟೆ. ಅದೇ ರೀತಿಯಲ್ಲಿ ನಮ್ಮ ಈ ದೇವಲೋಕ ಅಷ್ಟು ಮಾತ್ರವಲ್ಲ, ಆ ದೇವ ದಾನವರು ಕೆಟ್ಟ ಬೀಜ ಇದ್ದ ಹಾಗೆ, ಕೆಟ್ಟ ಬೀಜ ಸುಟ್ಟರೂ ಮೊಳಗೆ ಬಂದಿಂಪ ಹಾಗೆ ಆ ದಾನವರನ್ನು ನಾನು ಸುಡುತ್ತೇನೆ ಕೊಡಿಯಪ್ಪ. ಕತ್ತಲೆಯಲ್ಲಿ ಗೂಬೆ ಕಣ್ಣು ಚುರುಕಾದಂತೆ ಸತ್ಕರ್ಮಗಳಲ್ಲಿ ದುಷ್ಟರ ಮಹಿಮನವೆಲ್ಲ ಕಣ್ಣಾಗುತ್ತದೆ. ಅಂತ ದುಷ್ಟದ ಇದಿಗಳಾಗಿರ್ತಕ್ಕಂತಹ ನಾನು ಈ ನಾಲ್ಕಲೋಕಕ್ಕೆ ಕಾಲಿಟ್ಟಿದ್ದೆ ಹೌದಂತಾನೆ ಅಗ್ನಿಯಾದಂತ ನಾನು ಅವರನ್ನು ಸುಟ್ಟಿರುತ್ತೆ. ಹೌದಾ? ನಿಮ್ಮಯ ನುಡಿಗೆ
ಒಬ್ರೊಬ್ರು ಆಡಿದ ಮಾತನ್ನು ಕೇಳಬೇಕು. ಸುರಪಾಲ ಬಿಡುತ್ತಿದ್ದೇನು, ಕೊಡಿ ನಮಗೆ ಅಪ್ಪಣೆಯನ್ನು, ನಾವು ಹೋಗ್ತೇವೆ ಎನ್ನುವುದಾಗಿ ಒಬ್ಬ ಎದೆ ತಟ್ಟಿ ಹೇಳುವುದೇನು, ಒಬ್ಬ ಭುಜ ಕುಣಿಸಿ ಹೇಳುವುದೇನು, ಒಬ್ಬ ಮೀಸೆ ಮೇಲೆ ಕೈ ಆಡಿಸಿ ಹೇಳುವುದೇನು, ಕೊಡಿ ನಮಗೆ ಅಪ್ಪಣೆಯನ್ನು ಎನ್ನುವುದಾಗಿ. ಆದ್ರೆ ನಿಮ್ಮ ಪರಾಕ್ರಮವನ್ನು ನಾನು ತಿಳಿದುಕೊಳ್ಳಿಲ್ಲ. ಹಿಂದೆ ಅದೆಷ್ಟೋ ಮಂದಿ ದಾನವರು ಬಂದಿದ್ದಾರೆ, ಆವಾಗ ಅವರಲ್ಲಿ ನಾವು ಪೆಟ್ಟು ತಿಂದಿದ್ದೇವೆ. ಆ ಪೆಟ್ಟಿನ ಭಯ ಎನ್ನುವುದು ನಿಮಗಿನ್ನು ಉಂಟು ಅಲ್ಲ ಇಲ್ಲವೋ ಎಂಬ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನಿಟ್ಟಿದ್ದು. ದಾನವರು ಬರ್ಲಿಲ್ಲ, ಬಂದ್ರಲ್ವಾ ಆವಾಗ ಅಪ್ಪಣೆಯನ್ನು ಕೊಡ್ತೇನೆ. ಆದ್ರೆ ನಮಗೆ ದಾನವರ ಭಯ ಎನ್ನುವುದು ಎಳ್ಳೆನದ್ದು ಇಲ್ಲ. ಕಾರಣ ಏನು? ಶ್ರೀಹರಿಯನ್ನು ಅನುಗ್ರಹ ಎನ್ನುವುದು ನಮ್ಮ ಮೇಲುಂಟು, ಆದ್ದರಿಂದ ಭಯವಿಲ್ಲ. ಆದ್ರೆ ಈಗ ನಾನೇ ಯೋಚಿಸುವುದು ಈ ಸ್ವರ್ಗಲೋಕದ ಬಗ್ಗೆ ಅಲ್ಲ. ನೋಡಿದ್ದೀರಾ ಭೂಲೋಕವನ್ನು? ಹೌದು, ಧರ್ಮ ಎನ್ನುವುದು ನಶಿಸಿ ಹೋಗ್ತಾ ಉಂಟು, ಅಧರ್ಮವೇ ತಾಂಡವಾಡ್ತಾ ಉಂಟು. ಇದನ್ನು ಸರಿಪಡಿಸಲು ನಾವು ಹೋಗೋಣವೇ? ಹೋದ್ರೆ ಸರಿಯಾಗುದಿಲ್ಲ ಅಂತ ಅಲ್ಲ, ಹೋಗೋರು ಹೋದ್ರೆ ಮಾತ್ರ ಸರಿ ಆಯ್ತು. ಯಾರು ಹೋಗುವುದು ಹಾಗಿದ್ರೆ? ಇಷ್ಟರವರೆಗೆ ನಮ್ಮ ಕಷ್ಟವನ್ನು ತೋಡಿಕೊಳ್ತಾ ಇದ್ದವರು ಯಾರಲ್ಲಿ? ಹೌದು, ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ. ಆದ್ರೆ ಇವತ್ತು ಹಾಗಲ್ಲ. ಈ ವಿಷಯವನ್ನು ಪಾರ್ವತಿಯಲ್ಲಿ ಹೇಳಿಕೊಳ್ಬೇಕು. ಈ ಕಷ್ಟವನ್ನೆಲ್ಲ ಹೇಳಿಕೊಂಡು ಅದಕ್ಕೆ ಪರಿಹಾರ ಮಾರ್ಗವನ್ನು ಕೇಳಿಕೊಳ್ಬೇಕು. ಆದ್ದರಿಂದ ಇಂದಿನ ಓಲಗವನ್ನು ಇರಿಸಿ ಕೈಲಾಸಕ್ಕೆ ಹೋಗೋಣ. ಪಶುಪತಿ ನೀನೇ ರಕ್ಷಿಸು ಸ್ವಾಮಿ. ವರ್ತಮಾನ ಕಾಲದಲ್ಲಿ 14 ಲೋಕದಲ್ಲಿ ಒಂದಾದ ಈ ನಾಗಲೋಕ ಇದನ್ನಾಳುವ ದೊರೆ ಯಾರು? ಶಂಖಚೂಡ ನಾಮಕ. ನಾನು ಸಾಮಾನ್ಯದವನಲ್ಲ, ಆದಿಶೇಷನಿಗೆ ಸನ್ಮಿತ್ರ ಅಂದ್ರೆ ಆತ್ಮೀಯ ಆದಂತಹ ನನ್ನ ಆಳ್ವಿಕೆಯಲ್ಲಿ ಯಾವ ಸಂಪತ್ತಿಗೂ ಕಡಿಮೆ ಇಲ್ಲ, ರೋಗ ರುಜಿನಗಳ ಹಾವಳಿ ಇಲ್ಲ. ಇದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಸ್ವಾಮಿ. ನಾಗಗಳು ಅಂದ್ರೆ ಸಣ್ಣದು ಅಂತ ತಿಳ್ಕೊಳ್ಬೇಡಿ, ನಾಗಗಳಿಗೆ ವಿಶಿಷ್ಟವಾದ ಯೋಗ್ಯತೆ ಉಂಟು ಅನ್ನುವುದಕ್ಕೆ ನಿಮ್ಮೊಂದು ಚಿಕ್ಕ ಕಥೆ ಹೇಳ್ತೇನೆ, ಎಲ್ಲರೂ ಕಿವಿ ಇಟ್ಟು ಕೇಳಿ. ದಕ್ಷ ಪ್ರಜಾಪತಿಯ 67 ಮಂದಿ ಹೆಣ್ಣು ಮಕ್ಕಳಲ್ಲಿ 13 ಮಂದಿಯನ್ನು ಕಶ್ಯಪ ಮಹರ್ಷಿಗಳಿಗೆ ಮದುವೆ ಮಾಡಿಕೊಟ್ರು. ಆ 13 ಮಂದಿಯಲ್ಲಿ ಕಿರಿಯವರಿಬ್ರು ಕದ್ರು ವಿನತೆ ಎನ್ನುವುದಾಗಿ. ಆ ಹೆಣ್ಮಕ್ಕಳು ಪ್ರತಿನಿತ್ಯದಲ್ಲಿ ಪತಿಭಕ್ತಿಯಿಂದ ಸೇವೆ ಮಾಡ್ತಾ ಇದ್ರು. ಇದನ್ನು ಕಂಡಂತ ಕಶ್ಯಪ ಮಹಾಮುನಿಗಳು ಮೆಚ್ಚಿ, ಹೆಣ್ಮಕ್ಕಳೇ ಇಲ್ಲಿ ಬನ್ನಿ, ನಿಮ್ಮ ಪತಿಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿಮಗೆ ಏನು ವರ ಬೇಕು ಕೇಳಿ ಅಂತ ಹೇಳಿದರು. ಆಗ ಹೆಣ್ಣು ಮಕ್ಕಳು ಸಂತುಷ್ಟಿಗೊಂಡ್ರು. ಈ ಕದ್ರು ಅಕ್ಕ ಏನು ಕೇಳಿದ್ರು,
10,000 ಆನೆಯ ಬಲವುಳ್ಳ 5,000 ಮಕ್ಕಳು ಬೇಕು ಅಂತ ಹೇಳಿದ್ರು. ವಿನತೆ ಸ್ವಲ್ಪ ಪಾಪದ ಹುಡುಗಿ ಆದ ಕಾರಣ ವಿನತೆ ಕೇಳ್ತೇನು, ನನಗಷ್ಟೆಲ್ಲ ಮಕ್ಕಳು ಬೇಡಪ್ಪ, ನನಗೆ 2 ಮಕ್ಕಳು ಸಾಕು ಅಂತ ಹೇಳಿದ್ರು. ಆಗ ಮುನಿಗಳು ಒಲಿದು ತಥಾಸ್ತು ಅಂತ ಹೇಳಿದ್ರು. ಕೆಲವು ಸಮಯ ಕಳೆದು ಹೋಯ್ತು. ಹೆಣ್ಮಕ್ಕಳೊಬ್ಬರು ಗರ್ಭಿಣಿಯರಾದ್ರು. ಸಕಾಲಕ್ಕೆ ಸರಿಯಾಗಿ ಸೀಮಂತಾದಿ ಪ್ರಸ್ಥವನ್ನೆಲ್ಲ ಮಾಡಿಸಿ ದಾನ ಧರ್ಮಗಳನ್ನೆಲ್ಲ ಮಾಡಿದ್ರು. ಹಾಗೆಯೇ ಕೆಲವು ಸಮಯ ಕಳೆದ ಮೇಲೆ ಕದ್ರು 5,000 ಮೊಟ್ಟೆ ಇಟ್ಲು. ವೀರತೆ 2 ಮೊಟ್ಟೆ ಇಟ್ಲು. ಈ ಭೂಮಿಯಲ್ಲಾಗಲಿ ದೇವಲೋಕದಲ್ಲಾಗಲಿ ಹಾಗೂ ಪಾತಾಳದಲ್ಲಾಗಲಿ ಯಾವ ಹೆಣ್ಣು ಮಕ್ಕಳು ಮೊಟ್ಟೆ ಇಟ್ಟದ್ದಿಲ್ಲ. ಇದೇ ಮೊದಲು, ಇದೇ ಕೊನೆ. ಹಾಗೆಯೇ ಕೆಲವು ಸಮಯ ಕಳೆದು ಹೋಯ್ತು. ಅದೊಂದು ದಿವಸ ಕದ್ರುವಿನ 5,000 ಮೊಟ್ಟೆ ಒಡೆಯಿತು. ಅದರಲ್ಲಿ 32 ಜಾತಿಯ ಹಾವುಗಳು ಹುಟ್ಟಿಕೊಂಡವು. ಅದರಲ್ಲಿ 8 ಕುಲ ಅಂದ್ರೆ 8 ಕುಲದ ಸರ್ಪಗಳು ಹುಟ್ಟಿಕೊಂಡವು. ಹಾಗೆ ಆ ಮಕ್ಕಳು ಶುಕ್ಲ ಪಕ್ಷದ ಚಂದ್ರಮನಂತೆ ದಿನೇ ದಿನೇ ವೃದ್ಧಿಯನ್ನು ಇತ್ತಿರೋ ಕಂಡು ಆ ತಾಯಿಗೆ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ಆ ಮಕ್ಕಳು ಅತ್ತ ಇತ್ತ ಓಡುವುದು. ಅಮ್ಮ ಅಪ್ಪ ಅಂತ ಕರೆಯುವ ತೊದಲು ಕೇಳಿದಾಗ ಯಾವ ವ್ಯಕ್ತಿಗೆ ಎಷ್ಟು ತಲೆ ಬಿಸಿ ಇರಲಿ, ಮಕ್ಕಳು ಬಂದು ಅಮ್ಮ ಅಪ್ಪ ಅಂತ ಕರೆದಾಗ ಅತೀವವಾದ ಆನಂದ ಆಗ್ತದೆ. ಆ ಮಕ್ಕಳನ್ನು ಎತ್ತಿಕೊಳ್ಳುವುದು, ಅವುಗಳಿಗೆ ಸ್ತನ್ಯಪಾನ ಮಾಡಿಸುವುದು, ಅವುಗಳನ್ನು ಮುದ್ದು ಮಾಡುವುದು. ಇದನ್ನು ಕಂಡಾಗ ತಂಗಿ ವೀರತೆ ಒಟ್ಟಿಗೆ ವರ ಪಡೆದವರು, ಒಟ್ಟಿಗೆ ಗರ್ಭಿಣಿಯರಾದವರು, ಒಟ್ಟಿಗೆ ಮೊಟ್ಟೆಗಳು. ಅಕ್ಕ ತನ್ನ ಮಕ್ಕಳನ್ನು ಮುದ್ದಿಸುವುದನ್ನು ಕಂಡು ಇವಳಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಅಯ್ಯೋ, ಆ ಮಕ್ಕಳನ್ನು ಎತ್ತಿ ಆಡಿಸುವ ಭಾಗ್ಯ ನನ್ನ ಬದುಕಲೇ ಇಲ್ವಲ್ಲ, ಏನ್ ಮಾಡ್ಲಿ ಅಂತ ಸಿಟ್ಟಿನ ಉದ್ರೇಕಾವಸ್ಥೆ ಹೋದ್ರು. ತಡ ಮಾಡಲಿಲ್ಲ. ನಾನು ನನ್ನ ಮಗುವನ್ನು ಎತ್ಕೊಳ್ಬೇಕು ಅಂತ ತಿಳಿದು ಒಂದು ಮೊಟ್ಟೆಯನ್ನು ಕಾಲಿಂದ ಮೆಟ್ಟಿ ಹೊಡೆದು, ದೇಹವೆಲ್ಲ ಬೆಳೆದು ಕಾಲು ಮಾತ್ರ ಬೆಳೆದೇ ಇದ್ದ ಅರುಣನ ಹುಟ್ಟುವಿಕೆ ಆಯಿತು. ಹುಟ್ಟಿದ ತಕ್ಷಣ ಆ ಮಗು ಅಮ್ಮ ಅತಿ ವೇಗ ಅನಾಹುತಕ್ಕೆ ಕಾರಣ, ನಿನ್ನ ಉದ್ವೇಗ ಎನ್ನುವುದು ನನ್ನ ಮೇಲೆ ಎಷ್ಟು ಪರಿಣಾಮ ಬೀರಿತು ನೋಡು. ದೇಹವೆಲ್ಲ ಬೆಳೆದು ಕಾಲು ಬೆಳೆದಂತ ನನ್ನ ಹುಟ್ಟಿಕೊಂಡೆ. ಇದಕ್ಕೆ ಕಾರಣ ನಿನ್ನ ಉದ್ವೇಗ. ಆದ ಕಾರಣ ತಪ್ಪು ಯಾರು ಮಾಡಿದ್ರು ತಪ್ಪೆ, ನಿನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕು. ನೀನು ಇನ್ನೊಬ್ಬರ ಸೇವಾಕರ್ತೃ ಆಗುವಂತ ಶಾಪ ಕೊಟ್ಟ ಮೇಲೆ ಹಾರಿ ಹೋದ. ಹಾರಿ ಹೋಗುತ್ತಿರುವಂತ ಅರುಣನನ್ನು ಭಗವಾನ್ ಸೂರ್ಯನಾರಾಯಣ ತಡೆದು ತನ್ನ ರಥಕ್ಕೆ ಸಾರಥಿಯನ್ನಾಗಿ ಮಾಡಿಟ್ಟುಕೊಂಡ. ನಾಡಾಡಿಗರ ನಾಣ್ಣುಡಿ ಗೊತ್ತುಂಟ ನಿಮಗೆ? ಕಾಲಿಲ್ಲದ ಹೆಳವ ಅರುಣನ ಸಾರಥ್ಯ. ಸೂರ್ಯನಾರಾಯಣನಿಗೆ ಸೂರ್ಯೋದಯ ಆಗುವ ಮೊದಲು ಅರುಣೋದಯ ಆಗಬೇಕು, ಅವನಿಗೂ ಪ್ರಾಶಸ್ತ್ಯ ಅಲ್ಲಿ ಸಿಕ್ಕಿತು. ಹಾಗೆಯೇ ಕೆಲವು ಸಮಯ ಕಳೆದು ಹೋಯ್ತು. ದೊಡ್ಡವ್ರ ಮನೆ ಹೆಣ್ಮಕ್ಳಲ್ಲ ಸ್ವಾಮಿ, ಸಂಜೆ ಹೊತ್ತಿಗೆ ಗಾಳಿ ಸೇವನೆ ಅಂತ ನದಿ ತೀರಕ್ಕೆ ಹೋದ್ರು. ನದಿಯ ಆಚೆಯ ದಂಡೆಯಲ್ಲಿ ದೇವಲೋಕದ ಉಚ್ಚೈಶ್ರವ ಎನ್ನುವಂತ ಕುದುರೆ ಮೇಯ್ತಾ ಇತ್ತು. ಆಗ ವಿನತೆ ಹೇಳಿದ್ರು, ಅಕ್ಕ ಆ ಕುದುರೆ ಎಷ್ಟು ಚಂದ ಇದೆ ನೋಡು, ಎಷ್ಟು ಚಂದ ಇದೆ, ಕಣ್ಣು ಬೊಂಬೆ ಒಂದು ಕಪ್ಪು ಬಿಟ್ರೆ ಮತ್ತ ಮೈಯಲ್ಲಿ ಕಪ್ಪು ಬಣ್ಣವೇ ಇಲ್ಲ ಅಂತ ಹೇಳಿದ್ರು. ಅವಳು ಸತ್ಯ ಹೇಳಿದ್ದು. ಆಗ ಇವಳಿ ಸೆಟ್ಟುವಂತಲ್ಲ, ಯಾಕಂದ್ರೆ ಈ ಕದ್ರು ಸ್ವಲ್ಪ ಹೊಟ್ಟೆ ಕಿಚ್ಚಿನ ಹೆಣ್ಣು. ಏನಂದೆ? ಇಲ್ಲ, ಅದರ ಬಾಲದಲ್ಲಿ ಕಪ್ಪು ಗೆರೆ ಉಂಟು. ಇಲ್ಲ ಅಕ್ಕ, ಯಾಕೆ ಸತ್ಯ ಸುಳ್ಳು ಮಾಡ್ಲಿಕ್ಕೆ ಹೋಗ್ತೀಯಾ? ಕೇಳಲೇ ಇಲ್ಲ ಅವಳು. ಉಂಟು, ಈಗ ಕತ್ತಲಾಗ್ತಾ ಬಂತು, ನಿನ್ನಲ್ಲಿ ಒಂದು ಪಂಥಾವನ ಮಾಡ್ತೇನೆ. ಈಗ ಕತ್ಲಾಗ್ತಾ ಬಂತು, ನಾಳೆ ಬೆಳಿಗ್ಗೆ ಬಂದು ನೋಡೋಣ. ಅದರ ಬಾಲದಲ್ಲಿ ಕಪ್ಪು ಗೆರೆ ಉಂಟು ಅಂತಾದ್ರೆ ನೀನ್ ನನ್ನ ಸೇವೆ ಮಾಡ್ಬೇಕು, ಕಪ್ಪು ಗೆರೆ ಇಲ್ಲ ಅಂತ ಆದ್ರೆ ನಾನು ನಿನ್ನ ಸೇವೆ ಮಾಡ್ತೇನೆ ಅಂತ ಪಂಥ ಮಾಡ್ಕೊಂಡು ಅಕ್ಕ ತಂಗಿ ಮನೆಗೆ ಬಂದ್ರು. ಮನೆಗೆ ಬಂದಾಗ ಈ ಸುಳ್ಳು ಹೇಳಿದವರಿಗೆ ಸ್ವಲ್ಪ ಹೃದಯ ಕಂಪನ ಆಗ್ತದೆ, ಮಾನಸಿಕ ಅಲ್ಲೋಲ ಕಲ್ಲೋಲ ಆಗ್ತದೆ. ಆಗ ಏನ್ ಮಾಡಿದ್ಲಿ ಅವಳು? ತನ್ನ 5,000 ಮಕ್ಕಳನ್ನು ಕರೆದು ಮಕ್ಕಳೇ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಕಪ್ಪಿದ್ದವ್ರು ಹೋಗಿ ನಾಳೆ ಬೆಳಿಗ್ಗೆ ಕುದುರೆ ಬಾಲ ಕಚ್ಕೊಳ್ಬೇಕು ಅಂತ ಹೇಳಿದ್ರು. ಆಗ ಮಕ್ಕಳು ಹೇಳಿದ್ರು, ಯಾಕಮ್ಮ ಸತ್ಯ ಸುಳ್ಳು ಮಾಡ್ತೀಯ, ಚಿಕ್ಕಮ್ಮನನ್ನು ಮೋಸಗೊಳಿಸ್ತೀಯ ಅಂತ ಕೇಳಿದಾಗ ಇವಳು ಸಿಟ್ಟುವಂತಲ್ಲ, ಸಿಟ್ಟು ಬಂದು ಆ ಮಕ್ಕಳಿಗೆ ಶಾಪ ಕೊಟ್ಟಳು. ವೀರತೆಯ ಇನ್ನೊಂದು ಹೊಟ್ಟೆಯಲ್ಲಿ ಹುಟ್ಟಲ್ಪಡುವ ಮಗು ನಿಮ್ಮ ನಾಶಕ್ಕೆ ಕಾರಣವಾಗಲಿ ಅಂತ. ಅದರಲ್ಲಿ ಹೆದರ್ಕೊಂಡ ಒಂದು ಕಾರ್ಕೋಟಕ ಎನ್ನುವ ಕಪ್ಪು ಹಾವು
ಮರ ದಿವಸ ಬೆಳಿಗ್ಗೆ ಹೋಗಿ ಅದ್ರ ಬಾಲ ಕಚ್ಚಿಕೊಂಡಿತ್ತು. ಅಕ್ಕ ತಂಗಿ ಇಬ್ರು ನದಿ ತೀರಕ್ಕೆ ಹೋದ್ರು. ದೂರದಲ್ಲಿ ಕಾಣುವಾಗ ಹಾವು ಕಚ್ಕೊಳ್ಳೋದು ಗೊತ್ತಾಗ್ತದ, ಕಪ್ಪು ಗೆರೆಯಾಗಿ ಕಂಡಿತು. ಅಂದಿನಿಂದ ಈ ವಿನತೆ ಕದ್ರುವಿನ ಸೇವೆ ಮಾಡಿಕೊಂಡಿದ್ಲು. ಕೆಲವು ಸಮಯ ಕಳೆಯಿತು. ಅದೊಂದು ದಿವಸ ಶುಭವಾರ, ಶುಭ ನಕ್ಷತ್ರ, ಶುಭ ಲಗ್ನ, ಶುಭ ಮುಹೂರ್ತದಲ್ಲಿ ವಿನತೆ ಇನ್ನೊಂದು ಮೊಟ್ಟೆ ಬೆರೆಯಿತು, ಹೊಡೆಯುವುದಕ್ಕೆ ಆರಂಭ ಆಯಿತು. ದೇವತೆಗಳು ಅಂಬರದಿಂದ ಭೂಮಳೆ ಸುರಿಸಲಿಕ್ಕೆ ಶುರು ಮಾಡಿದರು. ಬೆಳ್ಳಗಿನ ಮೈ ಬಣ್ಣ, ಬಂಗಾರ ವರ್ಣದ ಕೊಕ್ಕು, ಕೆಂಪಾದ ಕಾಲುಗಳು, ಗರುಡೋದ್ಭವವಾಯಿತು. ಗರುಡ ಹುಟ್ಟಿದ ತಕ್ಷಣವೇ ಆಕಾಶಕ್ಕೆ ನೆಗೆದ ದೇವಲೋಕಕ್ಕೆ ಬೃಹಸ್ಪತಿ ಆಚಾರ್ಯರಿಂದ ಸಕಲ ವಿದ್ಯಾ ಪಾರಂಗತನಾಗಿ ಮನೆಗೆ ಬಂದು ನೋಡ್ತಾನೆ. ಅಯ್ಯೋ ದೇವರೇ, ತನ್ನ ತಾಯಿ ದೊಡ್ಡಮ್ಮನ ಸೇವೆ ಮಾಡ್ತಾ ಇದ್ದಾಳೆ. 10,000 ಆನೆಯ ಬಲವುಳ್ಳ ನನ್ನಮ್ಮ ದೊಡ್ಡಮ್ಮನ ಸೇವೆ ಮಾಡ್ತಾಳೆ, ಏನ್ ಮಾಡುದು ಅಂತ ಆಲೋಚನೆ ಮಾಡಿ ಹೋಗಿ, ದೊಡ್ಡಮ್ಮ ನನ್ನ ಅಮ್ಮನ ಸೇವಾ ಮುಕ್ತಿ ಮಾಡಬೇಕು, ನನ್ನ ಅಮ್ಮನ ಸೇವಾ ಬಿಡುಗಡೆ ಮಾಡಬೇಕು ಅಂತಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ. ಆಗ ಇವಳಿಗೆ ಆಲೋಚನೆ ಮಾಡಿದ್ರು, ಮಕ್ಕಳಿಗೆ ಶಾಪ ಕೊಟ್ಟಿದ್ದೇನಲ್ಲ, ಇನ್ನೊಂದು ಮೊಟ್ಟೆಯಿಂದ ನಿಮ್ಮ ನಾಶ ಅಂದ, ಅದಕ್ಕೆ ಗರುಡ ಹಾವನ್ನು ಕಚ್ಕೊಂಡು ಹೋಗುದು. ಆಗ ಆಲೋಚನೆ ಮಾಡುದು, ನೀನು ದೇವಲೋಕಕ್ಕೆ ಹೋಗಿ ಅಮೃತ ತಂದು ಕೊಟ್ರೆ ನಾನು ನಿಮ್ಮ ಅಮ್ಮನ ಸೇವಾ ಬಿಡುಗಡೆ ಮಾಡ್ತೇನೆ ಅಂತ. ತಡ ಮಾಡಲಿಲ್ಲ ಗರುಡ, ದೇಹವನ್ನು ಹತ್ತಿಗಿಂತ ಹಗುರ ಮಾಡಿದ, ಆಕಾಶಕ್ಕೆ ನೆಗೆದ, ದೇವಲೋಕಕ್ಕೆ ಹೋದ. ಇಂದ್ರನ ಸಂದರ್ಶನ ಮಾಡಿದ. ಇಂದ್ರ, ನಿನ್ನ ಅಮೃತ ಭಾಂಡ ನನಗೆ ಬೇಕು, ಕೊಡು. ಆಗ ಇಂದ್ರ ಹೇಳಿದ, ನೋಡಪ್ಪ, ಇದು ನಿಮ್ಮಂಥವರಿಗೆಲ್ಲ ಕೊಡ್ಲಿಕ್ಕಾಗಿದ್ದದ್ದಲ್ಲ. ಸಮುದ್ರ ಮಂಥನ ಕಾಲದಲ್ಲಿ ತ್ರೈಮೂರ್ತಿಗಳು ಒಂದಾಗಿದ್ದು ನಮಗೆ ಕೊಟ್ಟದ್ದು, ನಿನಗೆ ಕೊಡುವುದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳಿದ. ಗರುಡಿ ಸಿಟ್ಟು ಬಂತು. ಇಂದ್ರ, ಮರ್ಯಾದೆಯಿಂದ ಕೊಟ್ಟರೆ ಒಳ್ಳೇದು, ಇಲ್ಲದೇ ಇದ್ರೆ ಕಾಳಗ ಮಾಡಿ ನಿನ್ನನ್ನು ಹೊಡೆದು ನಾನು ತಕೊಂಡು ಹೋಗ್ತೇನೆ ಅಂತ ಹೇಳಿದ. ಇಂದ್ರನಿಗೆ ಹೆದರಿಕೆ ಆಯ್ತು. ಉಪಾಯ ಮಾಡಿದೆ ಇಂದ್ರ, ಏನು, ಈಗ ನಾನು ಅಮೃತ ಭಾಂಡ ನಿನಗೆ ಕೊಡ್ಲಿಕ್ಕೆ ಅಡ್ಡಿಲ್ಲ, ಆದರೆ ಒಂದು ನಿಬಂಧನೆ, ನೀನು ಕೊಂಡು ಹೋಗಿ ಇಡುವಲ್ಲಿವರೆಗೆ ಮಾತ್ರ ನಿನ್ನ ಜವಾಬ್ದಾರಿ, ಆಮೇಲೆ ಏನಾಯ್ತು ಅಂತ ನನ್ನನ್ನು ಕೇಳಬಾರದು ಅಂತ. ಹಾಗೆ ಅಮೃತ ಭಾಂಡವನ್ನು ತಕೊಂಡು ಬಂದು ನೆಲದ ಮೇಲೆ ಇಡ್ಲಿಕ್ಕೆ ಆಗ್ತದ? ಅಲ್ಲಿರುವಂತಹ ದರ್ಬೆಗಳನ್ನೆಲ್ಲ ಕೊಯ್ದು ಮೆತ್ತಗಿನ ಹಾಸಿಗೆ ಮಾಡಿ ಅದ್ರ ಮೇಲೆ ಅಮೃತ ಭಾಂಡ ಇಟ್ಟ. ಅಂದಿನಿಂದ ಆ ದರ್ಬೆಗೆ ಅಮೃತ ಭಾಂಡ ಸೋಕುವಿಕೆಯಿಂದಾಗಿ ಪವಿತ್ರ ಎನ್ನುವ ಹೆಸರಾಯ್ತು. ದರ್ಬೆಗೆ ಪವಿತ್ರ ಅಂತ ಹೆಸರಾಗುವುದಕ್ಕೆ ಕಾರಣ ಯಾರು? ನಾಗಗಳು. ಇವತ್ತು ನೋಡಿ, ಯಾವ ಒಳ್ಳೆ ಕೆಲಸವೇ ಆಗ್ಲಿ, ಯಾವ ಕೆಟ್ಟ ಕೆಲಸವೇ ಆಗ್ಲಿ, ಪವಿತ್ರ ಇಲ್ಲದೆ ಆಗ್ತದ? ದರ್ಬೆ ಇಲ್ಲದೆ ಆಗ್ತದ? ಒಬ್ರು ಹುಟ್ಟಿದ್ರು ಬೇಕು, ಸತ್ರು ಬೇಕು ದರ್ಬೆ. ಹಾಗಿದ್ರೆ ಅಂತ ಪವಿತ್ರ ಅಂತ ಹೆಸರು ಬರ್ಲಿಕ್ಕೆ ಕಾರಣ ನಾಗಗಳು. ಆಮೇಲೆ ಹೋಗಿ ದೊಡ್ಡಮ್ಮನನ್ನು ಕರೆದು ಹೇಳಿದ, ದೊಡ್ಡಮ್ಮ, ಅಮೃತ ತಂದಿದ್ದೇನೆ, ನನ್ನ ಅಮ್ಮನ ಸೆರೆ ಬಿಡು ಅಂತ. ಸೆರೆ ಬಿಟ್ಟಳು, ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ಲು. ತನ್ನ 5,000 ಮಕ್ಕಳನ್ನು ಕರೆದು, ಮಕ್ಕಳೇ ಹೋಗಿ ಸ್ನಾನ ಮಾಡಿ ಬಂದು ಆ ಅಮೃತ ಕುಡಿಯಿರಿ ಅಂತ. ಮಕ್ಕಳೆಲ್ಲ ಸ್ನಾನಕ್ಕೆ ಹೋಗಿ ಬಂದು ನೋಡ್ತಾರೆ, ಇಲ್ಲಿ ಅಮೃತ ಭಾಂಡ ಇಲ್ಲ. ಎಲ್ಲಾದ್ರೂ ತಕೊಂಡು ಹೋಗುವಾಗ ದರ್ಬೆ ಮೇಲೆ ಚೆಲ್ಲಿರ್ಬೋದು ಅಂತ ಎಲ್ಲ ನೆಕ್ಕಿದವು. ಹಾವುಗಳಿಗೆ ಒಂದಿದ್ದ ನಾಲಿಗೆ 2 ಸೀಳಾಗಿ ಹೋಯ್ತು. ರಕ್ತ ಬರಲಿಲ್ಲ, ಗಾಯ ಆಗಲಿಲ್ಲ. ಯಾಕೆ? ಕೇವಲ ಅಮೃತ ಭಾಂಡದ ಸೋಕುವಿಕೆಯಿಂದಾಗಿ. ಅಂದಿನಿಂದ ಹಾವುಗಳಿಗೆ 2 ನಾಲಿಗೆ. ಹಾಗಿದ್ರೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ನಾಗಗಳು. ಸ್ವಾಮಿ, ನಮ್ಮ ವ್ಯಕ್ತಿತ್ವ ಅಗಾಧವಾದದ್ದು. ಹರಿಯ ಹಾಸಿಗೆ ಯಾರು? ನಾಗ. ಹರಣ ಆಭರಣ ಯಾರು? ನಾಗ. ಗಣಪತಿ ಹೊಟ್ಟೆ ಸುತ್ತಿಕೊಂಡದ್ದು ಯಾರು? ಮೊದಲ ವಂದನೆ ಪಡೆಯುವಂತಹ ಗಣಪತಿ ನಮ್ಮನ್ನೇ ಆಭರಣವಾಗಿ ಹೊಟ್ಟೆಗೆ ಸುತ್ತಿಕೊಂಡಿದ್ದಾರೆ. ಭೂಲೋಕದಂತೂ ಕೇಳುವುದೇ ಬೇಡ, ಪ್ರತಿನಿತ್ಯ ನಮ್ಮ ಸೇವೆ ಮಾಡ್ತಾರೆ. ತನು ಎರೆಯುವುದು, ಹಾಲಿಟ್ಟು ಸೇವೆ, ಆಶ್ಲೇಷ ಬಲಿ, ವರ್ಷಕ್ಕೆ ನಾಗಮಂಡಲ ಎಲ್ಲ ಎಷ್ಟಾಗ್ತದೆ? ಮಂಡಲಾಧಿಕಾರಿಗಳು ನಾವು, ನಿಗ್ರಹ ಅನುಗ್ರಹ ಸಂಪನ್ಮೂರ್ತಿಗಳು ನಾವು. ಅಂತ ವಿಶಿಷ್ಟವಾದಂತಹ ಯೋಗ್ಯತೆ ನಾಗಗಳಿಗಿದೆ. ಆದರೆ ನನ್ನ ಬದುಕಿನ ಶಿವಮಾವಲೋಕನ ಮಾಡಿದಾಗ ನಾನು ಮದುವೆ ಆಗಿ ಎಷ್ಟು ಸಮಯ ಸ್ವಾಮಿ? ಅಯ್ಯೋ, ಏನೋ ಪಾಪವಾ
ನಿಗ್ರಹ ಅನುಗ್ರಹ ಸಂಪನ್ಮೂರ್ತಿಗಳು ಅಂತ ನಾವು. ಇನ್ನೊಬ್ಬರಿಗೆ ಸಂತಾನ ಕೊಡುವ ಭಾಗ್ಯ ದೇವತೆಗಳು ನಾವು. ಭೂಲೋಕದಲ್ಲಿ ಮದುವೆ ಆದಂತ ಹುಡುಗನಿಗೆ ಮಕ್ಕಳಾಗಲಿಲ್ಲ ಅಂತಾದ್ರೆ ಅವನು ನಾಗರ ಶಿಲೆಯನ್ನು ಕೆತ್ತಿ ನೀರಿಗೆ ಹಾಕಿದ ಅಂತಾದ್ರೆ 9 ತಿಂಗಳಲ್ಲಿ ಅವನ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಅಂತ ಅನುಗ್ರಹ ಸಂಪನ್ಮೂರ್ತಿ ನಾನು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಸಂತಾನ ಭಾಗ್ಯವನ್ನು ಕಾಣದೆ ಹೋದೆ. ಸಂತಾನ ಇಲ್ಲ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವಚ ಅಂತ ಹೇಳಿದ್ದಾರೆ. ಮಕ್ಕಳಿಲ್ದಿದ್ದವರಿಗೆ ಸ್ವರ್ಗ ಸಿಕ್ಕುವುದಿಲ್ಲಂತೆ. ಆ ನೆಲೆಯಲ್ಲಿ ಆಲೋಚನೆ ಮಾಡುವಾಗ ನಾನೆಂತ ಹತಭಾಗ್ಯವಂತ, ನಾನೆಂತ ನತದೃಷ್ಟ, ನನ್ನ ಬದುಕು ಹೀಗಾಗ್ತದೆ ಅಂತ ನಾನು ಸ್ವಪ್ನದಲ್ಲೂ ಬಯಸ್ತಿಲ್ಲ. ಮಕ್ಕಳಾಗ್ಲಿಲ್ಲ ಅಂತ ನಾನು ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಮಕ್ಕಳಾಗಲಿಲ್ಲ ಅಂತ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ದಾನ ಧರ್ಮ, ಹೋಮ ಶಾಂತಿ, ಬಡವರಿಗೆ ಬೇಕಾದ ವ್ಯವಸ್ಥೆ ಎಲ್ಲ ದೇವಸ್ಥಾನಕ್ಕೂ ಕೂಡ ಕೊಡುವಂತಹ ವಿರ್ಭಾಗವನ್ನು ನಿಷ್ಠೆಯಿಂದ ಭಕ್ತಿಯಿಂದ ಕೊಟ್ಟಿದ್ದೇನೆ. ಆದರೆ ಇಲ್ಲಿಯವರೆಗೆ ಸಂತಾನ ಕಾಣುವ ಭಾಗ್ಯ ಬದುಕು ದೇವರು ನನ್ನ ಪಾಲಿಗೆ ಕೊಡಲಿಲ್ಲ. ಛೇ, ನಾನೆಂತ ಮೂರ್ಖ. ಈ ಬಗ್ಗೆ ನಾನು ಚಿಂತೆ ಮಾಡಿ ಏನು ಪ್ರಯೋಜನ? ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ ಸ್ವಾಮಿ. ಹಾಗಿರುವಾಗ ನಮ್ಮ ಆರಾಧ್ಯ ದೈವ ಶಂಕರ ಇದ್ದಾನೆ ಮೇಲೆ. ಹೋಗಿ ಪ್ರಭು ಮಕ್ಕಳಾಗಲಿಲ್ಲ, ಮಕ್ಕಳಾಗುವ ವರ ಕೊಡುವಂತ ಪ್ರಾರ್ಥನೆ ಮಾಡಿದರೆ ನಂಬಿದವರಿಗೆ ಇಂಬುದು ಬರುವಂತಹ ಕಂಬುಗಂಧನ ಸುಮ್ಮನೆ ಉಳಿಲಿಕ್ಕಿಲ್ಲ. ಆದ್ದರಿಂದ ಈಗಾಗಲೇ ಕೈಲಾಸಕ್ಕೆ ಹೋಗಿ ಭಗವಂತನಾದ ಪರಮೇಶ್ವರನ್ ಕಾಣ್ತೀನಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.